ಹಿರಿಯ ಮುತ್ಸದ್ದಿ ಮಾಜಿ ಸಚಿವ ಬಿಎ ಮೊಯ್ತೀನ್ ಅವರ ನನ್ನೊಳಗಿನ ನಾನು ಆತ್ಮಕಥನದ ಇಂಗ್ಲಿಷ್ ಅನುವಾದ ದಿ ಐ ವಿದಿನ್ ಮೀ ಕೃತಿ ಬಿಡುಗಡೆ ಸಮಾರಂಭವು ನಗರದ ಓಷನ್ ಪರ್ಲ್ ಹೋಟೆಲ್ನಲ್ಲಿ ನಡೆಯಿತು. ಇನ್ನು ಸಚಿವ ಯುಟಿ ಖಾದರ್ ಅವರು ಪುಸ್ತಕವನ್ನ ಬಿಡುಗಡೆಗೊಳಿಸಿದ್ರು. ಈ ವೇಳೆ ಮಾತನಾಡಿದ ಸಚಿವರು ಬಿಎ ಮೊಹಿದ್ದೀನ್ ದೂರದೃಷ್ಟಿತ್ವದ ರಾಜಕಾರಣಿ. ಅವರು ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆ ಮರೆಯಲಾಗದು. ನನ್ನ ತಂದೆ ಜೊತೆ ಅನನ್ಯವಾಗಿದ್ರು ಎಂದರು. ನಾವು ಬಿಎ ಮೊಹಿದ್ದೀನ್ರಂತೆ ಎಲ್ಲರ ಮನಸ್ಸು ಗೆಲ್ಲಬೇಕು. ಯಾವ ಕಾರಣಕ್ಕೂ ಸಮುದಾಯಕ್ಕೆ ಕಪ್ಪು ಚುಕ್ಕಿ ತರುವ ಕೆಲಸ ಯಾವುದೇ ವ್ಯಕ್ತಿ ಸಂಘಟನೆಯಿಂದ ಆಗಬಾರದು ಎಂದು ಸಚಿವರು ಹೇಳಿದ್ರು. ನಾವು ಉತ್ತಮವಾದ ಸಮುದಾಯ ನಿರ್ಮಾಣ ಮಾಡಬೇಕು ಉದ್ದೇಶದಿಂದ ಬಹುಶಃ ಅವರು ಜೀವನವನ್ನು ನಡೆಸಿಕೊಂಡು ಬಂದಿದ್ದಾರೆ ಅಂತ ಹೇಳಿಕೆ ನಾನು ಬಯಸ್ತೇನೆ. ಅದಕ್ಕೆ ನಾವು ಪ್ರತಿಯೊಬ್ಬರಿಗೂ ನಾವು ಆಲೋಚನೆ ಮಾಡಬೇಕಾಗ್ತದೆ. ಬಹುಶಃ ಇಂಥ ವ್ಯಕ್ತಿತ್ವ ನಮಗೆ ನಮ್ಮ ವ್ಯಕ್ತಿತ್ವ ಮೈಗೂಡಿಸಿಕೊಂಡು ಬರುವಂಥ ಅವಕಾಶ ಆಗಬೇಕಾಗ್ತದೆ. ನಮ್ಮ ಪ್ರತಿಯೊಬ್ಬರ ಜೀವನ ಕೂಡ ಬಹುಶಃ ನಮ್ಮ ಸಮಾಜದಲ್ಲಿ ಒಂದು ಕೆಲಸ ಮಾಡಿದಾಗ ಅದಕ್ಕೆ ನಮ್ಮ ಎಲ್ಲರಿಗೂ ಕೂಡ ಸಮುದಾಯಕ್ಕೆ ಗೌರವ ಬರೋ ಕೆಲಸ ಆಗಬೇಕು ಹೊರತು ನಮ್ಮ ಸಮುದಾಯಕ್ಕೆ ಕಪ್ಪು ಚುಕ್ಕೆ ಬರುವಂಥ ಕೆಲಸ ಯಾರಿಂದಲೂ ಕೂಡ ಆಗಬಾರ್ದು. ಅದು ಯಾವ ಸಂಘಟನೆಯೂ ಕೂಡ ಆಗಬಾರ್ದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವು ಸಮಾಜದಲ್ಲಿ ಎಲ್ಲ ವರ್ಗದ ವಿಶ್ವಾಸವನ್ನು ಗಳಿಸುವಂಥ ಕೆಲಸ ಆಗಬೇಕು. ಅದು ಬಹುಶಃ ಇವತ್ತು ಬಿಎ ಮೊಹಿದ್ದೀನ್ ಅವರು ಇವತ್ತು ಜೀವನದ ಚರಿತ್ರೆಯಲ್ಲಿ ರಾಜಕೀಯದ ಜೀವನ ಸಾಮಾಜಿಕ ಜೀವನ ಚರಿತ್ರೆ ಏನು ಎಲ್ಲರ ಪ್ರೀತಿ ಇವತ್ತು ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸುವ ಮೂಲಕ ಇವತ್ತು ಅದರಿಂದ ಪ್ರಯೋಜನ ಬರುವಂಥ ವಿಚಾರ ಆಗುವಂಥ ಅವಕಾಶ ಮಾಡಬೇಕಾಗ್ತದೆ. ನಾವು ಒಬ್ಬರ ವಿಶ್ವಾಸ ಕಳೆದುಕೊಳ್ಳುವಂಥದ್ದು ಸಮಾಜದಲ್ಲಿ ನಮ್ಮ ಮೇಲೆ ಒಂದು ದೂರದರ್ಶನ ನೋಡುವಂಥ ಒಂದು ವ್ಯಕ್ತಿತ್ವ ಒಂದು ಕಾರ್ಯಕ್ರಮ ಸಮುದಾಯಕ್ಕೆ ಏನು ಕೊಡುವಂಥ ಅಗತ್ಯ ಇಲ್ಲ. ಈ ವೇಳೆ ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿ ಐವನ್ ಡಿಸೋಜಾ, ಮಾಜಿ ಸಚಿವ ಕೆಜೆ ಪ್ರಕಾಶ್ ಹೆಗ್ಡೆ, ಹಿರಿಯ ಪತ್ರಕರ್ತರಾದ ವಿಟಿ ರಾಜಶೇಖರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.